ಕಳೆದ 3 ವರ್ಷಗಳಿಂದ ವಿವಿಧ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ 3 ಆರೋಪಿಗಳನ್ನು ಪಡುಬಿದ್ರೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳನ್ನು ಉಚ್ಚಿಲ ನಿವಾಸಿ ನಿತೇಶ್ ಪೂಜಾರಿ ಯಾನೆ ನಿತ್ತು, ಉಚ್ಚಿಲ ಮುಲ್ಲಗುಡ್ಡೆ ಇಂದಿರಾನಗರ ನಿವಾಸಿ ಕಾರ್ತಿಕ್, ಮುಲ್ಲಗುಡ್ಡೆ ಇಂದಿರಾನಗರ ನಿವಾಸಿ ಮನೋಜ್ ಎಂದು ಗುರುತಿಸಲಾಗಿದೆ. ಬಂಧಿತರಿಂದ 1 ಆಟೋ ರಿಕ್ಷಾ ಹಾಗೂ ಕಳವು ಮಾಡಲಾದ ಬೈಕಿನ ಬಿಡಿಭಾಗಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರೋಪಿಗಳಿಗೆ ಫೆಬ್ರವರಿ 5ರ ತನಕ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ.